ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್, ಆಕ್ಷನ್ ಹೀರೋ, ಕಮರ್ಷಿಯಲ್ ಹೀರೋ, ಕ್ಲಾಸ್ ಹೀರೋ, ಮಾಸ್ ಹೀರೋ ಅಂತ ಎಲ್ಲಾ ತರಹದ ಸಿನಿಮಾಗಳನ್ನು ಮಾಡಿ ಆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ತನ್ನನ್ನ ಅಪ್ಡೇಟ್ ಮಾಡಿಕೊಂಡು ಪ್ರೇಕ್ಷಕರಿಗೆ ಯಾವ ತರ ಸಿನಿಮಾ ಬೇಕೋ ಆ ತರ ಸಿನಿಮಾಗಳನ್ನ ಕೊಡಕ್ಕೆ ಪ್ರಯತ್ನ ಪಟ್ಟವರೇ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ವಲ್ಗಾರಿಟಿ, ಡಬಲ್ ಮೀನಿಂಗ್ ಡೈಲಾಗ್ಸ್, ಹೆಚ್ಚಿನ ಗ್ಲಾಮರ್, ಈ ತರ ವಿಷಯಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಸಿನಿಮಾ ನೋಡೋ ಪ್ರೇಕ್ಷಕರು ಅಂದ್ರೆ ಸಣ್ಣ ವಯಸ್ಸಿಂದ ದೊಡ್ಡವರವರೆಗೂ ಕುಟುಂಬ ಸಮೇತ ಕೂತ್ಕೊಂಡು ಸಿನಿಮಾ ನೋಡುವಾಗ ಎಲ್ಲೂ ಅವ್ರಿಗೆ ಮುಜುಗರ ಆಗದೆ ಕಂಫರ್ಟ್ ಆಗಿ ಸಿನಿಮಾ ನೋಡಬೇಕು ಅನ್ನೋ ಇಂಟೆನ್ಷನ್ ಉಳ್ಳವರೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಆದ್ರಿಂದಾನೆ ವಿಷ್ಣುದಾದ ಸಿನಿಮಾ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಗೆ ತುಂಬಾ ಇಷ್ಟ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ಡೈರೆಕ್ಟರ್ ಭಾರ್ಗವ ಅವರು ಇವರಿಬ್ರು ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರೋ ಎಲ್ಲಾ ಸಿನಿಮಾನು ಬ್ಲಾಕ್ ಬಸ್ಟರ್ ಸಿನಿಮಾಗಳೇ. ಒಂದೆರಡು ಮೂರು ಸಿನಿಮಾ ಆವರೇಜ್ ಸಿನಿಮಾ ಆಗಿದ್ದರು. ಪ್ರೊಡ್ಯೂಸರ್ ದುಡ್ಡು ಕಳ್ಕೊಂಡಿರುವಂತ ಸಿನಿಮಾ ಯಾವ್ದು ಆಗಿರ್ಲಿಲ್ಲ. 80s 90s ಅಲ್ಲಿ ವಿಷ್ಣುವರ್ಧನ್ ಭಾರ್ಗವ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತೆ ಅಂದ್ರೆ ಆ ಸಿನಿಮಾಗೆ ದೊಡ್ಡ ಮಟ್ಟಕ್ಕೆ ರಿಸೆಪ್ಷನ್ ಸಿಗ್ತಾ ಇತ್ತು. ಆ ತರ ರಿಲೀಸ್ ಮುಂಚೆನೆ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸಿರುವಂತ ಸಿನಿಮಾ 1989 ಅಲ್ಲಿ ರಿಲೀಸ್ ಆಗಿರೋ ಹೃದಯ ಗೀತೆ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿದೆಗೆ ಸಿನಿಮಾ ರಿಲೀಸ್ ಮುಂಚೆ ಯಾವ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತು, ಈ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಸ್ಟೇ ಆರ್ಡರ್ ತರ ಮಟ್ಟಕ್ಕೆ ಹೋದವರು ಯಾರು, ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರೇಕ್ಷಕರ ಪ್ರತಿಕ್ರಿಯೆ ಯಾವ ತರ ಇತ್ತು, ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಈ ಸಿನಿಮಾದ ಕಲೆಕ್ಷನ್ ಏನು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಫೇಮಸ್ ಡೈರೆಕ್ಟರ್ ಆಗಿರೋ HR ಭಾರ್ಗವ ಅವರು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಪ್ರೊಡ್ಯೂಸ್ ಮಾಡೋಣ ಅನ್ನೋವಾಗ ವಿಷ್ಣುವರ್ಧನ್ ಅವರು ಖೈದಿ, ಬೆಂಕಿ ಬಿರುಗಾಳಿ, ಇಂದಿನ ರಾಮಾಯಣ, ಬಂಧನ, ಹುಲಿ ಹೆಜ್ಜೆ, ಚಾಣಕ್ಯ, ಆರಾಧನೆ, ಮದುವೆ ಮಾಡು ತಮಾಷೆ ನೋಡು ಅಂತ ಬೇರೆ ಬೇರೆ ಪ್ರೊಡಕ್ಷನ್ ಕಂಪನಿಗಳಿಗೆ ಕಮಿಟ್ ಆಗಿರ್ತಾರೆ. ಭಾರ್ಗವ ಅವರು ಕೇಳೋ ಡೇಟ್ ಗೆ ವಿಷ್ಣುವರ್ಧನ್ ಅವರು ಫ್ರೀ ಇಲ್ಲದೆ ಇರೋದ್ರಿಂದ ಟೈಗರ್ ಪ್ರಭಾಕರ್ ಅವ್ರನ್ನ ಇಟ್ಕೊಂಡು ಪ್ರೀತಿ ವಾತ್ಸಲ್ಯ ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ನಂತರ ವಿಷ್ಣುವರ್ಧನ್ ಅವ್ರ ಕಡೆಯಿಂದ ಡೇಟ್ ಸಿಕ್ಕದ ಮೇಲೆ ಜೀವನ ಚಕ್ರ ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾ ಎಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಎಲ್ರಿಗೂ ಗೊತ್ತು. ಜೀವನ ಚಕ್ರ ಸಕ್ಸಸ್ ನಂತರ ಭಾರ್ಗವ ಅವರು ಸುಮಾರು ಸಿನಿಮಾಗಳಿಗೆ ಕಮಿಟ್ ಆಗ್ತಾರೆ. ತುಂಬಾನೇ ಬಿಸಿ ಆಗ್ಬಿಡ್ತಾರೆ. ಆ 1.5 ವರ್ಷದಲ್ಲಿ 5 ರಿಂದ 6 ಸಿನಿಮಾಗಳಿಗೆ ಕಮಿಟ್ ಆಗ್ತಾರೆ. ಅವ್ರ ಪ್ರೊಡಕ್ಷನ್ ಬ್ರೇಕ್ ಕೊಟ್ಟು ಅವ್ರು ಒಪ್ಕೊಂಡಿರೋ ಸಿನಿಮಾಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ. ನಂತರ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಇನ್ನೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾನೇ 1987 ನಲ್ಲಿ ರಿಲೀಸ್ ಆಗಿರೋ ಕರುಣಾಮಯಿ ಅನ್ನೋ ಸಿನಿಮಾ. ಆ ಸಿನಿಮಾನು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಮತ್ತೆ ಭಾರ್ಗವ ಅವರು ಇನ್ನೊಂದು 1.5 ವರ್ಷಕ್ಕೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾರೆ. ಹತ್ರ 7 ರಿಂದ 8 ಸಿನಿಮಾಗಳಿಗೆ ಬುಕ್ ಆಗಿರ್ತಾರೆ. ಅದರಲ್ಲಿ ವಿಷ್ಣುವರ್ಧನ್ ಅವ್ರ ಕಾಂಬಿನೇಷನ್ ಒಂದು 5 ಸಿನಿಮಾಗಳು ಇರುತ್ತೆ. 1989 ಅಲ್ಲಿ ವಿಷ್ಣುದಾದ ಕಡೆಯಿಂದ ಭಾರ್ಗವ ಅವರಿಗೆ ಕಾಲ್ ಶೀಟ್ ಸಿಗುತ್ತಾ. ವಿಷ್ಣುದಾದ ಕಾಲ್ ಶೀಟ್ ಸಿಕ್ಕಿದ ಮೇಲೆ ಕತೆ ಮಾಡಬೇಕು ಅನ್ನುವಾಗ ಭಾರ್ಗವ ಅವರ ಅಸೋಸಿಯೇಟ್ ಆದ ಪನಿ ರಾಮಚಂದ್ರ ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿನ ಅಂದ್ರೆ ಆ ಕತೆ ಮಾಡುವಂತ ಕೆಲಸನ ಪನಿ ರಾಮಚಂದ್ರ ಅವ್ರಿಗೆ ವಹಿಸ್ತಾರೆ. ಆ ಸಿನಿಮಾದ ಡೈಲಾಗ್ಸ್ ನ ಕುಣಿಗಲ್ ನಾಗಭೂಷಣ್ ಅವ್ರ ಕೈನಲ್ಲಿ ಬರೆಸ್ತಾರೆ. ಸಿನಿಮಾಟೋಗ್ರಾಫರ್ ಆಗಿ ಫೇಮಸ್ ಸಿನಿಮಾಟೋಗ್ರಾಫರ್ DV ರಾಜಾರಾಮ್ ಅವರು ಮಾಡಿರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ರಾಜನ್ ನಾಗೇಂದ್ರ ಅವ್ರನ್ನ ಬುಕ್ ಮಾಡ್ತಾರೆ. ಈ ಫಿಲ್ಮ್ ಗೆ 2 ಹೀರೋಯಿನ್ ಗಳನ್ನ ಹೈಯರ್ ಮಾಡ್ತಾರೆ. ಒಬ್ರು ರಣಧೀರ ಅಂಜದಗಂಡು ಸಿನಿಮಾದ ಮೂಲಕ ಫೇಮಸ್ ಆದ ಖುಷ್ಬು ಆಗಿದ್ದಾರೆ. ಇನ್ನೊಬ್ರು ವಿಷ್ಣುವರ್ಧನ್ ಅವ್ರ ಜೊತೆ ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋ ಭವ್ಯ ಅವರಾಗಿರ್ತಾರೆ. ನಂತರ ಶ್ರೀಧರ್ ಅವರು, ಉಮಾಶ್ರೀ ಅವರು, ದೇವರಾಜ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಸುಧೀರ್ ಅವರು, ದೊಡ್ಡಣ್ಣ ಅವರು ಅಂತ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಹೈಯರ್ ಮಾಡ್ತಾರೆ. ಈ ಸಿನಿಮಾಗೆ ಹೃದಯ ಗೀತೆ ಅನ್ನೋ ಟೈಟಲ್ ನ ಫಿಕ್ಸ್ ಮಾಡ್ತಾರೆ. 1988 ನವೆಂಬರ್-ಡಿಸೆಂಬರ್ ಪೀರಿಯಡ್ ಅಲ್ಲಿ ಹೃದಯ ಗೀತೆ ಸಿನಿಮಾದ ಆಡಿಯೋನ ರಿಲೀಸ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಇರೋ ಎಲ್ಲಾ ಹಾಡುಗಳು ಹಿಟ್ ಆಗುತ್ತೆ. ಅದರಲ್ಲೂ ಯುಗ ಯುಗಗಳೇ ಸಾಗಲಿ ಮತ್ತು ಹೃದಯ ಗೀತೆ ಹಾಡುತ್ತಿದೆ ಅನ್ನೋ ಹಾಡು ದೊಡ್ಡ ಸೂಪರ್ ಹಿಟ್ ಹಾಡಾಗುತ್ತೆ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಅದು ಮಾತ್ರ ಅಲ್ಲ, ಆ ಸಿನಿಮಾಗೆ ಪ್ರಮೋಷನ್ ಹಾಡುಗಳಾಗಿರುತ್ತೆ. ಅಂದ್ರೆ ಸೈಕಲ್ ಪಂಚರ್ ಅಂಗಡಿ, ಸಲೂನ್, ತರಕಾರಿ ಮಾರ್ಕೆಟ್, ಹಣ್ಣು ಮಾರೋ ಅಂಗಡಿಗಳು, ಕಾಲೇಜ್ ಕಾಂಪಿಟೇಷನ್ ಪ್ರೋಗ್ರಾಮ್ ಅಂತ ಸಿನಿಮಾ ರಿಲೀಸ್ ಮುಂಚೆನೆ ಹಾಡುಗಳು ದೊಡ್ಡ ಬ್ಲಾಕ್ ಬಸ್ಟರ್ ಹಾಡುಗಳಾಗುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಹೆಚ್ಚಿನ ಆಡಿಯೋ ಕ್ಯಾಸೆಟ್ ಸೇಲ್ ಆಗಿರೋದ್ರಲ್ಲಿ ಹೃದಯ ಗೀತೆ ಸಿನಿಮಾನು ಒಂದಾಗಿರುತ್ತೆ. ಹೃದಯ ಗೀತೆ ಸಿನಿಮಾನ 9th ಫೆಬ್ರವರಿ 1989 ಗೆ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿರ್ತಾರೆ. ಮಲಯಾಳಂ ಅಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟು ದೊಡ್ಡ ಹೆಸರು ಮಾಡಿರೋ ಡೈರೆಕ್ಟರ್ ಪ್ರಿಯದರ್ಶನ್ ಅವರು ಹೃದಯ ಗೀತೆ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಸ್ಟೇ ಆರ್ಡರ್ ತರಕ್ಕೆ ಡಿಸೈಡ್ ಮಾಡ್ತಾರೆ. ಕಾರಣ ಪ್ರಿಯದರ್ಶನ್ ಅವರಿಗೆ 1986 ಅಲ್ಲಿ ಪ್ರಿಯದರ್ಶನ್ ಅವರು ಡೈರೆಕ್ಟ್ ಮಾಡಿ ಮೋಹನ್ ಲಾಲ್ ಅವರು ಆಕ್ಟ್ ಮಾಡಿರೋ ತಲವಾಟಂ ಅನ್ನೋ ಸಿನಿಮಾದ ಕಥೆನ ತಗೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಪ್ರಿಯದರ್ಶನ್ ಅವ್ರ ಹತ್ರ ಯಾರೋ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಪ್ರಿಯದರ್ಶನ್ ಅವರು ಆ ಸಿನಿಮಾದ ಸ್ಟೇ ತರಬೇಕು ಅಂತ ಬ್ಯಾಂಗ್ಳೂರ್ ಬಂದಿರ್ತಾರೆ. ಈ ವಿಷಯ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆದ HR ಭಾರ್ಗವ ಅವ್ರಿಗೆ ಗೊತ್ತಾಗುತ್ತೆ. ಹೃದಯ ಗೀತೆ ಸಿನಿಮಾ ಕತೆ ಬರೆದಿರೋ ಪನಿ ರಾಮಚಂದ್ರ ಅವ್ರನ್ನ ಕರ್ಕೊಂಡು ಪ್ರಿಯದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ. ಇಬ್ರು ಆರ್ಗ್ಯುಮೆಂಟ್ ಕೂತ್ಕೊಂತಾರೆ. ಪ್ರಿಯದರ್ಶನ್ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನನ್ನ ಕೇಳ್ದೆ ನನ್ ಕಥೆನ ತಗೊಂಡು ಸಿನಿಮಾ ಮಾಡಿರೋದು ತಪ್ಪು, ಬೇರೆ ಯಾರಾದ್ರೂ ಸಣ್ಣ ವ್ಯಕ್ತಿಗಳು ಈ ತರ ಮಾಡಿದ್ರು ಅದೇನು ಅಷ್ಟು ದೊಡ್ಡ ವಿಷಯ ಆಗಿರಲ್ಲ. ಭಾರ್ಗವ ಅವರು
ದೊಡ್ಡ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋರು, ಚಿತ್ರರಂಗದಲ್ಲಿ ಅನುಭವಿಸಿದ್ರು. ವಿಷ್ಣುವರ್ಧನ್ ಅಂತ ಒಂದು ದೊಡ್ಡ ಸೂಪರ್ ಸ್ಟಾರ್ ಅವನ್ನ ಇಟ್ಕೊಂಡು ನೀವ್ ಈ ತರ ಮಾಡಿರೋದು ಅಷ್ಟು ಒಳ್ಳೇದಲ್ಲ ಅಂತ ಆರ್ಗ್ಯುಮೆಂಟ್ ಶುರು ಆಗುತ್ತೆ. ಈ ಸಿನಿಮಾನ ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಅವ್ರ ಕಡೆಯಿಂದ ಆರ್ಗ್ಯೂ ಮಾಡ್ತಾರೆ. HR ಭಾರ್ಗವ ಅವ್ರ ಜೊತೆ ಇರೋ ಪನಿ ರಾಮಚಂದ್ರ ಅವರು, ಇಲ್ಲ ಸರ್ ನಾವು ನಿಮ್ ಕತೆ ಮಾಡಿಲ್ಲ, 1970 ಅಲ್ಲಿ ಶಮಿ ಕಪೂರ್ ಅವ್ರು ಆಕ್ಟ್ ಮಾಡಿರೋ ಪಾಗಲ್ ಕಹಿನ್ ಕಾ ಅನ್ನೋ ಹಿಂದಿ ಸಿನಿಮಾದ ಇನ್ಫ್ಲೂಯೆನ್ಸ್ ಅಲ್ಲಿ ಈ ಸಿನಿಮಾ ಮಾಡಿರೋದು. ಪಾಗಲ್ ಕಹಿನ್ ಕಾನು ಕಾಪಿ ಹೊಡೆದಿಲ್ಲ, ನಿಮ್ ಸಿನಿಮಾ ತಲವಾಟಮ್ಗೂ ಯಾವ ಸಂಬಂಧನೂ ಇಲ್ಲ. ಪಾಗಲ್ ಕಹಿನ್ ಕಾ ಸಿನಿಮಾದ ಇನ್ಫ್ಲೂಯೆನ್ಸ್ ಅಲ್ಲಿ ನಾವ್ ಈ ಕತೆ ಮಾಡಿರೋದು ಅಷ್ಟೇ ಅಂತ ಪ್ರಿಯದರ್ಶನ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರ. ಒಂದು ಆರ್ಗ್ಯುಮೆಂಟ್ ಈ ಕಡೆ ನಡೀತಾ ಇರುವಾಗ ಗಾಂಧಿನಗರಲ್ಲಿ ಒಂದು ಸುದ್ದಿ ಹಬ್ಕೊಳ್ಳುತ್ತೆ. ಅದು ಏನಂದ್ರೆ ವಿಷ್ಣುವರ್ಧನ್ ಅವ್ರು ಆಕ್ಟ್ ಮಾಡಿರೋ ಹೃದಯ ಗೀತೆ ಸಿನಿಮಾಗೆ ಪ್ರಿಯದರ್ಶನ್ ಅವರು ಸ್ಟೇ ಆರ್ಡರ್ ತಂದೆ ಬಿಟ್ರು ಅಂತ ಒಂದ್ ದೊಡ್ಡ ಸುದ್ದಿ ಗಾಂಧಿನಗರ ಮಾತ್ರ ಅಲ್ಲ, ಸುಮಾರು ಥಿಯೇಟರ್ ಓನರ್ಸ್ಗೂ ಈ ಸುದ್ದಿ ದೊಡ್ಡ ಆಘಾತ ತಂದಿರುತ್ತೆ. ಹೃದಯ ಗೀತೆ ಸಿನಿಮಾ ರಿಲೀಸೇ ಆಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿರ್ತಾರೆ. ಆದ್ರೆ HR ಭಾರ್ಗವ ಅವರು ಪ್ರಿಯದರ್ಶನ್ ಅವ್ರನ್ನ ಕನ್ವಿನ್ಸ್ ಮಾಡಿ ಸ್ಟೇ ಆರ್ಡರ್ ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿರಿಸಿ ಯಾವ ಡೇಟ್ ಅನೌನ್ಸ್ ಮಾಡಿದ್ರು ಅದೇ ಡೇಟ್ ಗೆ ಸಿನಿಮಾನ ರಿಲೀಸ್ ಮಾಡ್ತಾರೆ. ಅಂದ್ರೆ 9th February 1989 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ HR ಭಾರ್ಗವ ಅವರು ಇಂಡಿಪೆಂಡೆಂಟ್ ಆಗಿ ಪ್ರೊಡ್ಯೂಸ್ ಮಾಡಿರೋ ಹೃದಯ ಗೀತೆ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, HR ಭಾರ್ಗವ ಅವರು ಮಾಡಿರೋ ಆ ಸಿನಿಮಾದ ಸ್ಕ್ರೀನ್ ಪ್ಲೇ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ. ಆ ಸಿನಿಮಾದ ಹಾಡುಗಳು ರಿಲೀಸ್ ಆಗಕ್ ಮುಂಚೆನೆ ಸೂಪರ್ ಹಿಟ್ ಹಾಡುಗಳಾಗಿತ್ತು. ಒಲವಿನ ಜೊತೆ ಬೇಡಿದೆ ಎಲ್ಲಿರುವೆ ನೀ ಎಲ್ಲಿರುವೆ ಎಲ್ಲಿರುವೆ. ಖುಷ್ಬು ಅವ್ರ ಪರ್ಫಾರ್ಮೆನ್ಸ್, ಭವ್ಯ ಅವ್ರ ಪರ್ಫಾರ್ಮೆನ್ಸ್, ದಿನೇಶ್ ಅವ್ರ ಪರ್ಫಾರ್ಮೆನ್ಸ್, ದೇವರಾಜ್ ಅವ್ರ ಪರ್ಫಾರ್ಮೆನ್ಸ್ ಅಂತ ಆ ಸಿನಿಮಾಗೆ ಅಂಡರ್ಲೈನ್ಡ್ ಪರ್ಫಾರ್ಮೆನ್ಸ್ ಆಗಿತ್ತು. ಫೈನಲಿ ದ ಮನ್ ಒನ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎರಡು ತರವಾದ ಅಭಿನಯದ ಮೂಲಕ ಆಡಿಯನ್ಸ್ ಮನಗೆಲ್ತಾರೆ. ಅಂದ್ರೆ ಮೆಂಟಲಿ ಡಿಸ್ಟರ್ಬ್ ಆಗಿರೋ ಹಾಸ್ಪಿಟಲ್ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಖುಷ್ಬುನ ಲವ್ ಮಾಡೋ ಲವರ್ ಬಾಯ್ ಆಗಲಿ ಸಾಯಿಸ್ಬಿಡ್ತಾ ಇದ್ರು. ಈ ಎರಡು ತರವಾದ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ಸ್, ಟಾಕಿಂಗ್ ಸ್ಟೈಲ್, ಡೈಲಾಗ್ ಡೆಲಿವರಿ ಅಂತ ಎಕ್ಸ್ಟ್ರಾನರಿ ಪರ್ಫಾರ್ಮೆನ್ಸ್ ಕೊಟ್ಟು ಸಿನಿಮಾ ರಿಲೀಸ್ ಆಗಕ್ ಮುಂಚೆ ಆ ಸಿನಿಮಾ ಮೇಲೆ ಪ್ರೇಕ್ಷಕರಿಗೆ ಯಾವ ತರ ನಿರೀಕ್ಷೆ ಇತ್ತೋ ಆ ನಿರೀಕ್ಷೆನು ಮೀರಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋ ಸಿನಿಮಾನೇ ಹೃದಯ ಗೀತೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆ ಸಿನಿಮಾದ ಪ್ರೊಡಕ್ಷನ್ ಗಿಂತ 3 ಟೈಮ್ ಲಾಭ ಕೊಟ್ಟಿರುವಂತಹ ಸಿನಿಮಾನೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಹೃದಯ ಗೀತೆ ಸಿನಿಮಾ. ಇಲ್ಲಿ ಒಂದು ವಿಷಯ ಮಾತ್ರ ಆವಾಗಿಂದ ಇವಾಗಿನವರೆಗೂ ಪ್ರಶ್ನೆ ಆಗಿನೇ ಉಳ್ಕೊಂಡಿದೆ. ಅದು ಏನಂದ್ರೆ ಭಾರ್ಗವ ಅವರು ಸಿನಿಮಾ ಮಾಡಿರೋದು ತಲವಾಟಂ ಸಿನಿಮಾದ ಕಾಪಿ ಅಂತ ಪ್ರಿಯದರ್ಶನ್ ಅವ್ರ ಹತ್ರ ಹೇಳ್ದವ್ರು ಯಾರು? ಪ್ರಿಯದರ್ಶನ್ ಅವರು ಅವ್ರ ಮಾತನ್ನ ಕೇಳ್ಕೊಂಡ್ ಬರ್ತಾರಂದ್ರೆ ಆ ವ್ಯಕ್ತಿ ಎಷ್ಟು ಪ್ರಬಲವಾದ ವ್ಯಕ್ತಿ ಆಗಿರಬೇಕು, ಅವರ ಕಾಂಟ್ಯಾಕ್ಟ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು. ಭಾರ್ಗವ ಅನ್ನೋ ಪ್ರೊಡ್ಯೂಸರ್ ಸಿನಿಮಾನ ನಿಲ್ಲಿಸಬೇಕಾ ಅಥವಾ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಸಿನಿಮಾನ ನಿಲ್ಲಿಸಬೇಕು ಅನ್ನೋ ಪ್ರಯತ್ನನ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.